ಮಹಿಳೆಯೊಬ್ಬರು ನೀಡಿದ ದೂರಿನ ಮೇರೆಗೆ ವ್ಯಕ್ತಿಯೊಬ್ಬರನ್ನ ಯಾವುದೇ ವಿಚಾರಣೆ ನಡೆಸದೆ ಪೊಲೀಸರು ಮನಬಂದಂತೆ ಥಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಕಡಬದ ನಿರಾಜಿಯ ಸುರೇಶ್ ಎಂಬುವವರ ಮೇಲೆ ಸಂಬಂಧಿಯಾದ ಮಹಿಳೆಯೊಬ್ಬರು ಡಿಸೆಂಬರ್ 26ರಂದು ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ಕಡಬ ಠಾಣಾ ಪೊಲೀಸ್ ಕಾನ್ಸ್ಟೇಬಲ್ಗಳು ಠಾಣೆಯಲ್ಲಿ ಎಸ್ಐ ಇಲ್ಲದ ವೇಳೆ ಸುರೇಶ್ ಅವರನ್ನು ಕೂಡಿ ಹಾಕಿ ಥಳಿಸಿದ್ದಾರೆ ಎಂದು ಸುರೇಶ್ ಆರೋಪಿಸಿದ್ದಾರೆ. ಸದ್ಯ ಸುರೇಶ್ ಅವರು ಕಡಬ ಸಮುದಾಯ ಆಸ್ಪತ್ರೆಗೆ ದಾಖಲಾಗಿದ್ದು, ಈ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಕಡಬ ಠಾಣಾ ಎಸ್ಐ ರುಕ್ಮನಾಯಕ್ ಅವರು ಆಸ್ಪತ್ರೆಗೆ ಭೇಟಿ ನೀಡಿ ಸುರೇಶ್ ಅವರಲ್ಲಿ ಘಟನೆ ಬಗ್ಗೆ ವಿಚಾರಿಸಿದ್ದಾರೆ. ಬಳಿಕ ಸಿಬ್ಬಂದಿಗಳನ್ನು ಎಸ್ಐ ವಿಚಾರಿಸಿದಾಗ ಸುರೇಶ್ರಿಗೆ ಹೊಡೆದಿರುವುದನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಿದ್ದಾರೆ. ಕಡಬ ಠಾಣಾ ವ್ಯಾಪ್ತಿಯ ಬಂಟ್ರ ಗ್ರಾಮದ ನೀರಾಜ ಮನೆಯ ಬಾಬು ಎಂಬವರ ಮಗ ಸುರೇಶ ಈ ದಿನ ಕಡಬ ಸರಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದು, ಕಾರಣ ಕೇಳಿದಾಗ ಅವರು ನಮ್ಮ ಸಂಘಟನೆಯವರಿಗೆ ದಿನಾಂಕ 26/12/2020ರಂದು ಕಡಬ ಠಾಣೆಯಲ್ಲಿ ಆತನ ವಿರುದ್ಧ ಒಂದು ಪಕ್ಕದ ಮನೆಯವರು ಸುಳ್ಳು ದೂರು ನೀಡಿದ್ದು, ಆ ದೂರಿನ ಹಿನ್ನೆಲೆಯಲ್ಲಿ ಆತನನ್ನು ಕಡಬ ಠಾಣೆಗೆ ಕರೆದುಕೊಂಡು ಹೋಗಿ ವಿನಾಕಾರಣ ಯಾವುದೇ ವಿಚಾರಣೆ ನಡೆಸದೆ ಆತನ ವಿರುದ್ಧ ಪೊಲೀಸರು ದೌರ್ಜನ್ಯ ನಡೆಸಿರುತ್ತಾರೆ. ಒಬ್ಬರು ಮೋಣಪ್ಪ ಗೌಡ ಅನ್ನೋ ಪೊಲೀಸರು ಮತ್ತು ಇನ್ನೊಬ್ಬರು ಆತನ ಕಾಲಿನ ಮೇಲೆ ನಿಂತು ಕಾಲಿಗೆ ಮತ್ತು ಕೈಗೆ ಮತ್ತು ತೊಡೆಯ ಭಾಗಕ್ಕೆ ತೀವ್ರವಾಗಿ ಹಲ್ಲೆ ನಡೆಸಿ ಆತ ಈಗ 20 ದಿನ ಆದರೂ ಈಗ ಕೆಲಸ ಮಾಡದಂಥ ಸ್ಥಿತಿಯಲ್ಲಿದ್ದಾನೆ. ಆತನಿಗೆ ಮದುವೆಯಾಗಿದ್ದು 2 ಪುಟ್ಟ ಮಕ್ಕಳಿದ್ದು ಮನೆಯ ಪರಿಸ್ಥಿತಿ ಕೂಡ ತುಂಬ ಶೋಚನೀಯ ಸ್ಥಿತಿಯಲ್ಲಿದೆ. ಯಾವುದೇ ಒಂದು ಸುಳ್ಳು ದೂರು ನೀಡಿದಾಗ ಪೊಲೀಸರು ಅದನ್ನು ಸೂಕ್ತ ತನಿಖೆ ನಡೆಸಿ ವಿಚಾರಣೆ ಮಾಡದೆ ಈ ರೀತಿ ಮಾಡುವುದನ್ನು ನಾವು ದಲಿತ ಸೇವಾ ಸಮಿತಿಯವರು ತೀವ್ರವಾಗಿ ಖಂಡಿಸುತ್ತೇವೆ. ಆ ಸಂದರ್ಭದಲ್ಲಿ ಠಾಣಾಧಿಕಾರಿಗಳು ಇಲ್ಲದ ಕಾರಣ ಈ ರೀತಿಯ ಘಟನೆ ನಡೆದಿರುತ್ತದೆ. ಠಾಣಾಧಿಕಾರಿಗಳು ಇದ್ದಿದ್ರೆ ಈ ರೀತಿ ನಡೆಯುವಂತಹ ಸಂಭವ ಖಂಡಿತ ಇರಲಿಲ್ಲ. ಆದುದರಿಂದ ಇಂತಹ ಘಟನೆ ಇನ್ನು ಮುಂದೆ ಈ ಕಡಬ ಠಾಣೆಯಲ್ಲಿ ಅಥವಾ ಯಾವುದೇ ಠಾಣೆಯಲ್ಲಿ ಇಂತಹ ಘಟನೆ ನಡೆಯಬಾರದು. ಇದನ್ನು ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸೇವಾ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದೆ. ಕೇಸ್ ಅದೇ ನಮ್ಮ ಚಿಕ್ಕಮ್ಮ ಒಬ್ಬರು ಕಂಪ್ಲೇಂಟ್ ಕೊಟ್ಟ, ಸುಳ್ಳು ಕೇಸ್ ಕೊಟ್ಟದು, ಈ ಥರ ಎಲ್ಲ ಮಾಡಿದ್ದೇನೆ ಅಂತ. 6 ಗಂಟೆಗೆ ಬಂದು ಮನೆಗೆ ಬಂದು ಕರ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಬಂದರು. ಅಲ್ಲಿ ಹೋಗಿ ಎಲ್ಲ ಕೇಳಿ ಆಮೇಲೆ ಇಬ್ಬರು ಬಂದು ನನಗೆ ಕಾಲಿಗೆಲ್ಲ ಹೊಡೆದ್ರು. ಅವ್ರದ್ದು ಮೋಣಪ್ಪ ಗೌಡ ಅಂತ. ಇನ್ನೊಬ್ಬರು ಅವರ ಹೆಸರು ಏನೋ ಗೊತ್ತಿಲ್ಲ. ಮೊನ್ನೆ 26ಕ್ಕೆ ರಾತ್ರಿ ಒಂದು 8 ಗಂಟೆಗೆ. ಹಾಂ, ಅದೇ ಮೊನ್ನೆ. ಇವತ್ತಂದರೆ ನಾನು ಕೆಲಸಗಳು ಹೋಗಿದ್ದೆ, ಹೋಗುವಾಗ ಕೆಲಸ ಮಾಡೋಕ್ಕೆ ಆಗಲ್ಲ, ನೋವು ಬಂದು ಮತ್ತು ಮನೆಯಲ್ಲಿ ಹೇಳಿದರು, ತಾಯಿ ಹೇಳಿದರು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಮರ್ದು ಮಾಡೋಣ ಅಂತ. ಮತ್ತು ಇಲ್ಲಿ ಡಾಕ್ಟ್ರ್ ಹೇಳಿದ್ರು ಅಡ್ಮಿಟ್ ಮಾಡೋಕ್ಕೆ ಹೇಳಿದರು. ಕಾಲು ಇಲ್ಲಿ ಮಂಡಿ 2 ಮಂಡಿ ನೋವು, ಅದೇ ಇಲ್ಲಿ ತುಡೆ ಹತ್ರ 10ವರೆಗೆ ಮತ್ತು ನಮ್ಮ ತಮ್ಮ ಮತ್ತು ನಮ್ಮ ಕೆಲಸ ಮಾಡ್ತೇವಲ್ಲ